ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಕೊಡಮಾಡುವ ಕಳೆದ ವರ್ಷದ ಕೊಂಕಣಿ ಸಾಹಿತ್ಯ ಪ್ರಶಸ್ತಿ ಪ್ರಕಟಗೊಂಡಿದ್ದು 3 ಗೌರವ ಪ್ರಶಸ್ತಿ ಮತ್ತು 3 ಪುಸ್ತಕ ಪುರಸ್ಕಾರವನ್ನು ಕೊಡಮಾಡಲಾಗುವುದು ಎಂದು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಜಗದೀಶ್ ಪೈ ಹೇಳಿದರು। ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಕೊಂಕಣಿ ಸಾಹಿತ್ಯ ಪ್ರಶಸ್ತಿ ಪ್ರಕಟಗೊಂಡಿದ್ದು ಗೌರವ ಪ್ರಶಸ್ತಿ ವಿಭಾಗದ ಕೊಂಕಣಿ ಸಾಹಿತ್ಯದಲ್ಲಿ ಅರುಣ್ ಸುಬ್ರಾವ್, ಉಪಯಕರ ಕೊಂಕಣಿ ಕಲೆಯಲ್ಲಿ ಪುತ್ತೂರು ಪಾಂಡುರಂಗ ನಾಯಕ್, ಕೊಂಕಣಿ ಜಾನಪದದಲ್ಲಿ ಲಕ್ಷ್ಮೀ ಕೃಷ್ಣ ಸಿದ್ದಿಯವರು ಮತ್ತು ಪುಸ್ತಕ ಪುರಸ್ಕಾರ ವಿಭಾಗದ ಕೊಂಕಣಿ ಕವನದಲ್ಲಿ ಏಕಮೂಟ್ ಪಾವ್ಲಿಯೋ, ಕೊಂಕಣಿ ಸಣ್ಣ ಕಥೆಯಲ್ಲಿ ನವಿ ದಿಶಾ, ಕೊಂಕಣಿ ಲೇಖನದಲ್ಲಿ ಸುಗಂಧು ಸ್ವಾಸ್ ಆಯ್ಕೆಯಾಗಿದ್ದು ಈ ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ಹೇಳಿದರು। 3 ಗೌರವ ಪ್ರಶಸ್ತಿ, 3 ಪುಸ್ತಕ ಪ್ರಶಸ್ತಿ ಅಂತಿರುತ್ತೆ। ಗೌರವ ಪ್ರಶಸ್ತಿಯಲ್ಲಿ ಕೊಂಕಣಿ ಸಾಹಿತ್ಯ, ಕಲೆ, ಜಾನಪದ 3 ವಿಭಾಗ ಇರುತ್ತೆ। ಅದರಲ್ಲಿ ಕೊಂಕಣಿ ಸಾಹಿತ್ಯಕ್ಕೆ ಈ ಸಲ ಅರುಣ್ ಸುಬ್ರಾವ್, ಉಭಯಕರ್ ಅಂತ ಅವರಿಗೆ ಸಿಕ್ಕಿದೆ। ಕಲೆಯಲ್ಲಿ ಪುತ್ತೂರು ಪಾಂಡುರಂಗ ನಾಯಕ್ ಇವರಿಗೆ ಸಿಕ್ಕಿದೆ। ಜಾನಪದದಲ್ಲಿ ಶ್ರೀಮತಿ ಲಕ್ಷ್ಮೀ ಕೆ ಸಿದ್ದಿ ಇವರಿಗೆ ಕೊಟ್ಟಿದೆ। ಪುಸ್ತಕ ಪುರಸ್ಕಾರದಲ್ಲಿ ಕವನ, ಸಣ್ಣ ಕಥೆ ಮತ್ತು ಲೇಖನ ಈ 3 ವಿಭಾಗದಲ್ಲಿ ಕೊಡ್ತೇವೆ ನಾವು। ಅದರಲ್ಲಿ ಕವನದಲ್ಲಿ ಪ್ರೇಮ್ ಮೊರಾಸ್ ಇವರಿಗೆ ಸಿಕ್ಕಿದೆ। ಸಣ್ಣ ಕಥೆಯಲ್ಲಿ ಶ್ರೀಮತಿ ಮೊನಿಕಾ ಮಥಾಯಸ್ ಇವರಿಗೆ ಕೊಟ್ಟಿದ್ದೀವಿ ನಾವು। ಲೇಖನದಲ್ಲಿ ಸ್ಟೀವನ್ ಕಾಟಸ್ ಕರ್ಮುದೇನ್ ಇವರಿಗೆ ಪ್ರಶಸ್ತಿಯನ್ನು ನಾವು ಘೋಷಣೆ ಮಾಡ್ತಾ ಇದ್ದೇವೆ। ಈ ಸಂದರ್ಭ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ನರಸಿಂಹ ಕಾಮತ್, ಅರುಣ್ ಜಿ ಶೇಟ್, ಗೋಪಾಲಕೃಷ್ಣ ಭಟ್, ರಿಜಿಸ್ಟ್ರಾರ್ ಮನೋಹರ್ ಕಾಮತ್ ಉಪಸ್ಥಿತರಿದ್ದರು।